ದಕ್ಷಿಣ ಭಾರತದ ಪ್ರಸಿದ್ಧ ಪುಣ್ಯಕ್ಷೇತ್ರ ಕೊಲ್ಲೂರಿನಲ್ಲಿ ಈಗಿರುವ ಮುಖ್ಯ ರಸ್ತೆಗೆ ಪರ್ಯಾಯವಾಗಿ ಇಲ್ಲಿಗೆ ಬರುವ ಭಕ್ತರಿಗೆ ಅನುಕೂಲವಾಗುವಂತೆ ರಿಂಗ್ ರೋಡ್ ನಿರ್ಮಾಣಕ್ಕೆ ತೀರ್ಮಾನಿಸಲಾಗಿದೆ. ಇದರ ರಸ್ತೆ ನಿರ್ಮಾಣ ಕಾಮಗಾರಿ ಹೆದ್ದಾರಿ ಇಲಾಖೆ ಹಾಗೂ ಭೂಸ್ವಾಧೀನ ಕಾರ್ಯ ಲೋಕೋಪಯೋಗಿ ಇಲಾಖೆಯಿಂದ ಆಗಲಿದೆ ಅಂತ ಸಂಸದ ಬಿವೈ ರಾಘವೇಂದ್ರ ತಿಳಿಸಿದ್ದಾರೆ. ಕೊಲ್ಲೂರಿನ ಅಮ್ಮ ವಿಶ್ರಾಂತಿ ಗೃಹದಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ಹಾಗೂ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಅಭಿವೃದ್ಧಿ ಕಾಮಗಾರಿ ಕುರಿತ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಮಾತನಾಡಿದರು. ಬೈಂದೂರು ಪಟ್ಟಣ ಪಂಚಾಯಿತಿಗೆ ಸ್ಥಳೀಯ ಯೋಜನಾ ಪ್ರಾಧಿಕಾರ ರಚನೆಗೆ ಗೆಜೆಟ್ ಸುತ್ತೋಲೆ ಹೊರಡಿಸಿ 6 ತಿಂಗಳು ಕಳೆದರೂ ಕೂಡ ಇನ್ನೂ ಪ್ರಾಧಿಕಾರ ಆರಂಭವಾಗದ ಕುರಿತಂತೆ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡ ಸಂಸದ ಬಿವೈ ರಾಘವೇಂದ್ರ ಅವರು ಬೈಂದೂರು ಸ್ಥಳೀಯ ಅಭಿವೃದ್ಧಿ ಯೋಜನಾ ಪ್ರಾಧಿಕಾರವನ್ನು ರಚಿಸುವಲ್ಲಿ ಆದಷ್ಟು ಶೀಘ್ರ ಕ್ರಮ ಕೈಗೊಳ್ಳಬೇಕು ಅಂತ ಸೂಚಿಸಿದ್ದಾರೆ. ಬಂದು ಈ ಒಂದು ಅಧಿಕಾರ ಸಭೆಯನ್ನು ಯಶಸ್ವಿ ಮಾಡಿದರೆ ಶಾಸಕರ ಪರವಾಗಿ ನಮ್ಮೆಲ್ಲರ ಪರವಾಗಿ ಸಲ್ಲಿಸಿ ಕಾಪುರು ಕೂಡ ಫಾಲೋ ಮಾಡಿ MLA ಆಫೀಸ್ ಇದೆ ಉಪಯೋಗಿಸ್ಕೊಂಡು ಸಾಹೇಬ್ರನ್ನ ಅವ್ರಿಗೆ ನನ್ನ ಗಮನಕ್ಕೆ ಬಂದ ನಾನು ನೇರವಾಗಿ ಮಾತಾಡಬೇಕು ಕ್ಲಿಯರ್ ಮಾಡ್ಸೋಕ್ಕಾಗುತ್ತೆ ಟೈಮ್ ಕ್ಲೀನ್ ಮಾಡೋದು ಬೇಡ ಪ್ರೊಸೆಸ್ ಫಾಸ್ಟ್ ಮಾಡಿ ಎಲ್ಲದೂ ಕೂಡ ನಾವೊಬ್ಬ ಏಳಂತೆ ಆಗಿ ಒಬ್ಬ ಯು ಆಗಿ ನನ್ನ ಕೆಲಸ ಮುಗಿತು ಅಂತೇಳಿ ನಿಮಗೆ ಲವ್ ಲೆಟರ್ ಬರ್ದು ಕೂತ್ಕೊಂಡ್ರೆ ಆಗಲ್ಲ ಫಾಲೋ ಬೇಕೇ ಬೇಕಾಗುತ್ತೆ. ತಪ್ಪುಗಳು ದಯಮಾಡಿ ಲೆಟರ್ ಬಂದಿಟ್ಟು ನಾವು ನಂದು ಮಾಡೋದಕ್ಕಾಗಲ್ಲ ಮತ್ತು ಮೇಲೂ ಕೂಡ ಫಾಲೋ ಮಾಡಬೇಕು. ಇಲ್ಲಿ MP ಆಫೀಸ್ ಇದೆ MLA ಆಫೀಸ್ ಇದೆ MLA ಸಾಹೇಬ್ ಉಪಯೋಗಿಸಿಕೊಂಡು ಮಾಡಿರ್ತಾರೆ. ಸಭೆಯ ಅಧ್ಯಕ್ಷತೆ ವಹಿಸಿದ ಶಾಸಕ BM ಸುಕುಮಾರ್ ಶೆಟ್ಟಿ ಕೊಲ್ಲೂರು ರಿಂಗ್ ರೋಡ್ ರಚನೆ ಬೈಂದೂರು ಪಟ್ಟಣ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಬೇಕಾದ ತುರ್ತು ಕೆಲಸಗಳ ಬಗ್ಗೆ ಗಮನ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಈ ಸಂದರ್ಭ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಬಾಬು ಶೆಟ್ಟಿ, ಶಂಕರ್ ಪೂಜಾರಿ, ರೋಹಿತ್ ಕುಮಾರ್ ಶೆಟ್ಟಿ, ಉಡುಪಿ ಜಿಲ್ಲಾಧಿಕಾರಿ ಜಿ ಜಗದೀಶ್, ಕುಂದಾಪುರ ಉಪವಿಭಾಗದ ಸಹಾಯಕ ಆಯುಕ್ತ ಕೆ ರಾಜು, ಕುಂದಾಪುರ DFO ಆಶೀಶ್ ರೆಡ್ಡಿ,